ಜೆಸಿಐ ಮಂಗಳೂರು ಸಾಮ್ರಾಟ್ನ 2020ನೇ ಸಾಲಿನ ನೂತನ ಅಧ್ಯಕ್ಷರ ಹಾಗೂ ಸದಸ್ಯರ ಪದಗ್ರಹಣ ಸಮಾರಂಭ ಜರುಗಿತು. ನಗರದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ಜೆಸಿಐ ಮಂಗಳೂರು ಸಾಮ್ರಾಟ್ನ 2020ನೇ ಸಾಲಿನ ನೂತನ ಅಧ್ಯಕ್ಷರ ಹಾಗೂ ಸದಸ್ಯರ ಪದಗ್ರಹಣ ಸಮಾರಂಭವು ಜರುಗಿತು. 2019ನೇ ಸಾಲಿನ ಜೆಸಿಐ ಮಂಗಳೂರು ಸಾಮ್ರಾಟ್ ಅಧ್ಯಕ್ಷೆ ಜೆಎಂಎಫ್ ಅಶ್ವಿನಿ ಐತಾಳ್ ಅವರು 2020ನೇ ಸಾಲಿನ ನೂತನ ಅಧ್ಯಕ್ಷ ಜೆಸಿ ಎಚ್ಜಿಎಫ್ ಕಾರ್ತಿಕ್ ಶಾಸ್ತ್ರಿ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು. ಈ ವೇಳೆ ಮಾತನಾಡಿದ ಕಾರ್ತಿಕ್ ಶಾಸ್ತ್ರಿ ಅವರು, ಜೆಸಿಐನಿಂದ ಸಾಕಷ್ಟು ತಿಳಿದುಕೊಂಡಿದ್ದೇನೆ. ಸಣ್ಣ ಪ್ರಾಯದಲ್ಲೂ ಜೆಸಿ ಅಧ್ಯಕ್ಷರಾಗಬಹುದೆಂಬುದಕ್ಕೆ ನಾನು ನಿದರ್ಶನ ಅಂತ ಹೇಳಿದ್ರು. ಎಲ್ಲ ಆರ್ಗನೈಸೇಷನ್ಗಳಲ್ಲಿ ಅಥವಾ ಎಲ್ಲ ಸಂಸ್ಥೆಗಳಿಗೆ ನೀನು ಏನು ಕೊಟ್ಟಿದ್ದಿ ಅಂತ ಕೇಳಿದ್ರೆ ಜೆಸಿಐ ಸಂಸ್ಥೆ ಮಾತ್ರ ಅದರಿಂದ ಎಷ್ಟು ಪಡ್ಕೊಂಡಿದ್ದಿ ಅಂತ ಕೇಳ್ತದೆ. ನಾನು ಜೆಸಿಐ ಸಂಸ್ಥೆಯಿಂದ ಅನೇಕ ರೀತಿಯಲ್ಲಿ ಅನೇಕ ವಿಚಾರಗಳನ್ನ ಪಡ್ಕೊಂಡಿದ್ದೇನೆ. ಅದಕ್ಕೆ ಜೆಸಿಐ ಸಂಸ್ಥೆಯಲ್ಲಿ ಇಷ್ಟು ಸಣ್ಣ ಪ್ರಾಯದಲ್ಲೂ ಕೂಡ ಅಧ್ಯಕ್ಷರಾಗಬಹುದು ಅಂತ ಹೇಳಿಕೆ ನನಗೆ ಜೆಸಿಐ ಸಂಸ್ಥೆ ಮತ್ತು ನನ್ನ ಘಟಕ ನನಗೆ ಒದಗಿಸಿಕೊಟ್ಟಿದೆ ಅಂತ ಹೇಳಿಕೆ ಇಚ್ಛೆಪಡ್ತೇನೆ. ಈ ವೇಳೆ ಮಾತನಾಡಿದ ಜೆಸಿಐನ ನಿಕಟಪೂರ್ವ ಅಧ್ಯಕ್ಷ ಜೆಸಿಐ ಸೀನಿಯರ್ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಎನ್ ಅವರು, ನಾಯಕತ್ವದ ಗುಣವನ್ನು ಬೆಳೆಸಲು ಜೆಸಿಐ ಒಂದು ಉತ್ತಮ ವೇದಿಕೆಯಾಗಿದೆ. ಹಲವು ಮಂದಿ ಸದಸ್ಯರು ಹೊಂದಿರುವ ಜೆಸಿಐಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಂದಿ ಸದಸ್ಯರು ಸೇರ್ಪಡೆಗೊಳ್ಳಬೇಕಾಗಿದೆ ಎಂದು ಹೇಳಿದರು. ಜೆಸಿಯಿಂದ ನಾಯಕರನ್ನು ಸೃಷ್ಟಿ ಸಾಧ್ಯ ಅಂತ ಹೇಳುವುದಕ್ಕೆ ಲೈವ್ ಎಕ್ಸಾಂಪಲ್. ಯಾಕೆ ನಮಗೆ ಬೇರೆ ಯಾವುದೇ ಟೆಸ್ಟಿಮೋನಿಯಲ್ ಬೇಡ. ಒಂದು ವರ್ಷದ ಹಿಂದೆ ಜೆಸಿ ಇದೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವ್ಯಕ್ತಿಗಳು ಇವತ್ತು ನೋಡಿದಾಗ ಬದಲಾವಣೆ ಏನಿದೆ, ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಜೆಸಿ. ಅತ್ಯಂತ ಉತ್ತಮವಾಗಿ ಒಂದು ವರ್ಷವನ್ನು ನೀವು ಕೊಂಡೊಯ್ದಿರಿ. ಸಾಮ್ರಾಟ್ ಕುಟುಂಬವನ್ನು ಇನ್ನಷ್ಟು ಬೆಳೆಸಿದ್ದೀರಿ. ಯಾಕೆಂತ ಹೇಳಿದ್ರೆ ಒಂದು ಫ್ಯಾಮಿಲಿಯ ಹೆಡ್ ಆಗಿರುವಂತದ್ದು ಅತ್ಯಂತ ಕಷ್ಟ. ಯಾಕೆಂತ ಹೇಳಿದ್ರೆ ಎಲ್ಲ ರೀತಿಯ ವ್ಯಕ್ತಿಗಳಿರ್ತಾರೆ, ಶಕ್ತಿಗಳಿರ್ತಾರೆ, ಎಲ್ಲರನ್ನು ಒಂದು ನಡೆಸಿಕೊಂಡು ಹೋಗುವಂತಹ ಶಕ್ತಿಯನ್ನು ನೀವು ಮೈಗೂಡಿಸಿದ್ದೀರಿ. ಯಾಕೆಂದ್ರೆ ಒಂದು ವರ್ಷದ ಹಿಂದೆ ಕೇವಲ ಸಾಮ್ರಾಟ್ ಘಟಕದ ಮಾತ್ರ ಅಧ್ಯಕ್ಷೆಯಾಗಿ ಪದಗ್ರಹಣ ಮಾಡಿದ ತದನಂತರ ಸಾಮ್ರಾಟ್ ಕುಟುಂಬದ ಒಂದು ನಾಯಕರಾಗಿ ನೀವು ಬೆಳೆದ್ರಿ. ಆ ಬೆಳೆದಂತಹ ಫಲ ಅತ್ಯಂತ ಉತ್ತಮವಾಗಿದೆ. ಜೆಸಿ ಇಂಡಿಯಾದ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಜೆಸಿ ರಮೇಶ್ ಬಟಾಭಿಯಾ, ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಉದಯ್ ಕುಮಾರ್, ಜೆಸಿ ಇಂಡಿಯಾ ಮತ್ತು ಝೋನ್ 15ರ ಪ್ರೆಸಿಡೆಂಟ್ ಜೆಎಫ್ಸಿ ಕಾರ್ತಿಕೇಯ ಮಧ್ಯಸ್ಥ, ಜೆಸಿ ಇಂಡಿಯಾ ರಾಷ್ಟ್ರೀಯ ನಿರ್ದೇಶಕ ಹಾಗೂ ತರಬೇತುದಾರ ಜೆಸಿಐ ಸಿದ್ದಿಕ್, ಝೋನ್ 15ರ ರೀಸನ್ ಡಿನ ಉಪಾಧ್ಯಕ್ಷ ಜೆಸಿಐ ಲೋಕೇಶ್ ರೈ, ಕಾರ್ಯದರ್ಶಿ ಜೆಎಂಎಫ್ ಪಲ್ಲವಿ ರಾಜೇಶ್ ಸೇರಿದಂತೆ ಅನೇಕ ಗಣ್ಯರು ಈ ವೇಳೆ ಭಾಗಿಯಾಗಿದ್ದರು. ಇದೇ ವೇಳೆ 2019ನೇ ಸಾಲಿನ ಅಧ್ಯಕ್ಷರು ಹಾಗೂ ಸದಸ್ಯರು 2020ನೇ ಸಾಲಿನ ನೂತನ ಅಧ್ಯಕ್ಷರ ಹಾಗೂ ಸದಸ್ಯರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.